ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಾಲಯಡು ಡಿಸೆಂಬರ್ 20 ಸಂಧ್ಯಾ ಭಜನಾ ಸಂಕೀರ್ತನೆ ಶುರುವಾದಿತದು. ಪ್ರತಿದಿನ ಬಯ್ಯ ಬೇತೆ ಬೇತೆ ಭಜನಾ ತಂಡದಕ್ಲು ಸಂಕೀರ್ತನೆಡು ಪಾಲ್ಗೆತೊಂಡ್ವೆರು. ಸೋಮವಾರ 8 ದಿನಕ್ಕೆ ಪೆಚ್ಚು ದಿನ ಭಜನಾ ಸಂಕೀರ್ತನೆಡು ಪಾಲ್ಗೆತೊನ್ನ ಬಿನ್ನೆರೆನು ಶಾಲ್ ಪಾರ್ದು ಕ್ಷೇತ್ರದ ಪರವಾದ ಗೌರವಿಸಾಯರು. ಅವಿರ್ದು ಬೊಕ್ಕ ಗೋಪುರ ತುಡರ್ನ ಅರ್ಲಾಯರು. ಶ್ರೀಮತಿ ಬೊಕ್ಕ ಶ್ರೀ ಸುಧಾಕರ್ ಭಂಡಾರಿ ಅಂಬಿಕಾರೋಡ್, ಶ್ರೀಮತಿ ಸರಿತಾ ಶ್ರೀನಿವಾಸ್ ಇಲ್ಲದಕ್ಲು ಸಂಕೊಳಿಗೆ, ಶ್ರೀಮತಿ ಬೊಕ್ಕ ಶ್ರೀ ದಿನೇಶ್ ಮೆಸ್ಕಾಂ, ನಿಶಾನ್ ಪೂಜಾರಿ ಬೊಕ್ಕ ಇಲ್ಲದಕ್ಲು ಉಳ್ಳಾಲ, ಶ್ರೀಮತಿ ಶಶಿಕಲಾ ಬೊಕ್ಕ ಇಲ್ಲದಕ್ಲು ಕಾಪಿಕಾಡ್, ಸುಕೇಶ್ ಸಂಕೊಳಿಗೆ, ಶ್ರೀಮತಿ ಜಯಂತಿ ರಾಜೇಂದ್ರ, ಸುದೇಶ್, ಶೈಲು ಕಾಪಿಕಾಡ್, ಶ್ರೀಮತಿ ಪ್ರತಿಭಾ ರವಿ ಕಾಪಿಕಾಡ್, ಶ್ರೀಮತಿ ಸುವರ್ಣ ಗೌರಿ ಕಾಪಿಕಾಡ್, ಶ್ರೀಮತಿ ಧನಲಕ್ಷ್ಮಿ ಸುಧಾಕರ್ ವೈಷ್ಣವಿ ಸ್ಟೋರ್, ಶ್ರೀ ನಿಖಿಲ್ ಕುಮಾರ್ ಬೊಕ್ಕ ಇಲ್ಲದಕ್ಲು ತುಡರ್ ಅರ್ಲಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಶ್ರೀ ಕ್ಷೇತ್ರದ ಮೊಕ್ತೇಸರರು ಈಶ್ವರ್ ಉಳ್ಳಾಲ್ ಬೊಕ್ಕ ಬಾಕಿ ಪದಾಧಿಕಾರಿಗಳು ಪ್ರಮುಖರು ಈ ಪೊರ್ತೋಟುಗೆ ಇದ್ದರು. ಅವಿರ್ದು ಬೊಕ್ಕ ಕಾಪಿಕಾಳ್ ಶ್ರೀ ಉಮಾ ಮಹೇಶ್ವರಿ ದೇವಾಲಯದ ವತಿರ್ದು ಭಜನಾ ಸಂಕೀರ್ತನೆ ನಡೆತನು.